ಸ್ವಚ್ಛತೆಯಲ್ಲಿ ಮಂಗಳೂರು ನಗರ ಈ ಹಿಂದೆ ಪ್ರಶಸ್ತಿಗಳನ್ನು ಪಡೆದುಕೊಂಡಿತ್ತು. ಆದರೆ ಇದೀಗ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಲೋಪದೋಷಗಳಿಂದಾಗಿ ಅಧಪತನಕ್ಕೆ ಇಳಿದಿದೆ. ಮಂಗಳೂರು ನಗರದಲ್ಲಿ ಸ್ವಚ್ಛ ಭಾರತ ಯೋಜನೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಅಂತ ಮಾಜಿ ಶಾಸಕ ಜೆಆರ್ ಲೋಬೋ ಆರೋಪಿಸಿದ್ದಾರೆ. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2012ರಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಸಂಪೂರ್ಣ ನೈರ್ಮಲೀಕರಣ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಇದು ಮುಂದೆ ನಿರ್ಮಲ ಭಾರತ ಅಭಿಯಾನವಾಗಿ ಮುಂದುವರಿಯಿತು. ಮುಂದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ 2014ರಲ್ಲಿ ಸ್ವಚ್ಛ ಭಾರತ ಎಂದು ಮರುನಾಮಕರಣವನ್ನು ಒಳ್ಳೆಯ ಉದ್ದೇಶದಿಂದಲೇ ಮಾಡಿದೆ. ಇದಕ್ಕಾಗಿ 620 ಬಿಲಿಯನ್ ರೂಪಾಯಿ ವ್ಯಯಿಸಲಾಯಿತು. ಮೊದಲ ಹಂತದ ಯೋಜನೆ 2019ಕ್ಕೆ ಮುಗಿದು ಮತ್ತೆ 2020ರಿಂದ 25ರವರೆಗೆ ಮುಂದುವರಿಸಲಾಗಿದೆ. ಆದರೆ ಈ ಹಿಂದೆ ಇದ್ದ ಮಂಗಳೂರು ನಗರಕ್ಕೂ ಈಗಿನ ಮಂಗಳೂರು ನಗರದ ಸ್ವಚ್ಛತೆಯನ್ನು ನೋಡಿದಾಗ ಕೋಟಿಗಟ್ಟಲೆ ಹಣವನ್ನು ವ್ಯಯಿಸಿದ್ರೂ ಸ್ವಚ್ಛತೆಯಲ್ಲಿ ಮಂಗಳೂರು ನಗರಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ ಅಂತ ದೂರಿದ್ದಾರೆ. ನಮ್ಮ ಸ್ಥಳೀಯ ಮಂಗಳೂರು ನಗರವನ್ನು ಮುಂದೆ ಇಟ್ಟು ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಇಡೀ ಬಿಜೆಪಿ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಯವರಿಗೂ ನಾನು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಹಿಂದಿನ ವರ್ಷಗಳಲ್ಲಿ ನಮ್ಮ ಮಂಗಳೂರು ನಗರ ಹೇಗಿತ್ತು, ಸ್ವಚ್ಛತೆ ಬಗ್ಗೆ ಇವತ್ತಿನ ಮಂಗಳೂರು ನಗರ ಹೇಗಿದೆ? ತಾವು ಬಿಲಿಯಗಟ್ಟಲೆ ರೂಪಾಯಿಗಳನ್ನು, ಕೋಟಿಗಟ್ಟಲೆ ರೂಪಾಯಿಗಳ ಯೋಜನೆಯನ್ನು ಮಾಡಿ 1ನೇ ಹಂತವನ್ನು ಮುಗಿಸಿದ್ರು, 2ನೇ ಹಂತವನ್ನು ಆರಂಭ ಮಾಡಿದ್ರು. ನಮ್ಮ ಮಂಗಳೂರು ಅಧಪತನ ಕಡೆಗೆ ಹೋಯಿತು ಸ್ವಚ್ಛತೆಯ ವಿಚಾರದಲ್ಲಿ ಹೊರತು ಒಳ್ಳೆದಾಕೆ ಆಗಿಲ್ಲ. ಹಿಂದೆ ನಮಗೆ ಮಂಗಳೂರು ನಗರ ಸ್ವಚ್ಛತೆ ಬಗ್ಗೆ ನಮಗೆ ಪ್ರಶಸ್ತಿಗಳು ಸಿಗ್ತಿದ್ವು, ಜನ ಪ್ರಶಂಸೆಯನ್ನು ವ್ಯಕ್ತ ಮಾಡ್ತಿದ್ರು. ಇವತ್ತು ಎಲ್ಲ ಕಡೆಯಲ್ಲಿ ಬೇಕಾಬಿಟ್ಟಿಯಲ್ಲಿ ಕಸವನ್ನು ಬಿಸಾಡಿ ಹೋಗ್ತಾ ಇದೆ. ಒಣ ಕಸ, ಹಸಿ ಕಸ ಅಂತ ಮಾಡಿದ್ರು ಒಳ್ಳೆಯದು. ಆದರೆ ನೀವು ದಿನಾಲು ಹಿಂದೆ ಕಸವನ್ನು ಸಂಗ್ರಹಣೆ ಮಾಡುವ ರೀತಿಯಲ್ಲಿ ಕಸ ಸಂಗ್ರಹಣೆ ಆಗ್ತದ? 2 ದಿವಸಕ್ಕೊಮ್ಮೆ ಕಸ ಸಂಗ್ರಹಣೆ, ತಿಂಗಳಿಗೆ 3 ಸಾರಿ ಗುತ್ತಿಗೆದಾರರ ಕೆಲಸಗಾರರಿಂದ ಸ್ಟ್ರೈಕ್. ಶುಕ್ರವಾರ ದಿವಸ ನೀವು 1 ದಿವಸ ಮಾತ್ರ ಒಣ ಕಸ ತೆಗೆಯುವುದು, ಹಸಿ ಕಸವನ್ನು ತೆಗೆಯುವುದಿಲ್ಲ. ಉಳಿದ ದಿವಸದಲ್ಲಿ ಇಲ್ಲ, ಇದು ಒಣ ಕಸ ತೆಗೆಯುವುದಿಲ್ಲ. ಶುಕ್ರವಾರ ದಿವಸ ನೀವು ಹಸಿ ಕಸ ತೆಗೆಯುವುದಿಲ್ಲ. ನಾಯಿಗಳು ಅದನ್ನು ಎಳೆದು ಹೊರಗಡೆ ಚಲಪಿಲ್ಲಿ ಹಾಕ್ತವೆ. ಪ್ಲಾಸ್ಟಿಕ್ ನ ಮೂರ್ತಿಯಲ್ಲಿರೋದು ನೀವು ಕಟ್ಟಿ ಇಡಬೇಕಂತ ಹೇಳ್ತೀರಿ, ವಾಸನೆ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಇಡಬಾರದು ಅಂತ ಹೇಳ್ತೀರಿ, ಬಕೆಟ್ ನಲ್ಲಿ ಇಡಬೇಕು ಅಂತ ಹೇಳ್ತೀರಿ. ಬೀದಿ ನಾಯಿಗಳ ಹಾವಳಿ ಇಷ್ಟು ಜಾಸ್ತಿ ಇದೆ ನಗರದಲ್ಲಿ, ಅದೆಲ್ಲ ಎಳೆದು ದಾರಿಯಲ್ಲಿ ಹಾಕ್ತಾ ಇವೆ. ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇಲ್ಲ? ಇದು ನಮ್ಮ ಸ್ವಚ್ಛ ಭಾರತನ? ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ಮಾತನಾಡಿ, ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿ ಹಿಂದಿನ ಆಡಳಿತದಲ್ಲೂ ಲೋಪದೋಷಗಳಿತ್ತು. ಆದರೆ ಇಂತಹ ಪರಿಸ್ಥಿತಿ ಹಿಂದೆ ಎಂದೂ ಬಂದಿರಲಿಲ್ಲ. 2016ರಲ್ಲಿ ತ್ಯಾಜ್ಯ ನಿರ್ವಹಣೆಯ ಈ ಪೈಲಟ್ ಯೋಜನೆ ಜಾರಿಗೆ ಬಂದಿದ್ರೂ ಕೂಡ ಈಗಿನ ಪರಿಸ್ಥಿತಿ ಇಷ್ಟು ನಿಕೃಷ್ಟ ಪರಿಸ್ಥಿತಿಗೆ ತಲುಪಲು ಹಿಂದಿನ ಆಡಳಿತ ಅವಕಾಶವನ್ನ ನೀಡಿಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಈಗ ಲೋಪದೋಷ ಇಲ್ಲ ಅಂತಲ್ಲ, ಆದರೆ ಪ್ರೆಸೆಂಟ್ ಈ ಪರಿಸ್ಥಿತಿ ಎಲ್ಲೂ ಬಂದಿಲ್ಲ. ಈಗ ನಮ್ಮ ಅವಧಿಯಲ್ಲಿ 2014ರಲ್ಲಿ ಈ ಪೈಲಟ್ ಪ್ರಾಜೆಕ್ಟ್ ನಾವೇ ಲಾಂಚ್ ಮಾಡಿದ್ವಿ. ಆವಾಗ ಸರಿಯಾಗಿ ಇಷ್ಟು 5 ವರ್ಷ 4 ವರ್ಷ ಹೆಚ್ಚು ಕಮ್ಮಿ 4 ವರ್ಷ ಈಗ ಈ ಪರಿಸ್ಥಿತಿ ಅಂದು ಎಲ್ಲೂ ಬಂದಿಲ್ಲ. ಇವಾಗ ಸ್ಯಾಗ್ರಿಗೇಷನ್ ಮಾಡ್ಲಿಕ್ಕೆ ಹೇಳಿದ್ರಿ. ಸ್ಯಾಗ್ರಿಗೇಷನ್ ಮಾಡೋದ್ರಲ್ಲಿ ಜನಗಳು ಯಾರು ಪಬ್ಲಿಕ್ ಸ್ಯಾಗ್ರಿಗೇಷನ್ ಮಾಡಿ ಕೊಡುವುದಿಲ್ಲ ಅಂತ ಯಾರು ಹೇಳಿಲ್ಲ. ಅವರು ಒಣ ಕಸ ಬೇರೆ ಇರ್ತಾರೆ, ಹಸಿ ಕಸ ಬೇರೆ ಇರ್ತಾರೆ. ಇವರು ತೆಕ್ಕೊಂಡು ಬರೀ ಕಲೆಕ್ಟ್ ಮಾಡುವುದರಲ್ಲಿ ಇವರು ಡಿಫರೆಂಟ್. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ, ವಿನಯ್ ರಾಜ್, ಪ್ರಕಾಶ್ ಸಾಲ್ಯಾನ್, ಸಲೀಂ ಸಂಶುದ್ದೀನ್, ಕೇಶವ ಮರೌಳಿ, ವಿಶ್ವಾಸ್ ದಾಸ್ ಮೊದಲಾದವರು ಉಪಸ್ಥಿತರಿದ್ದರು.